ತಗೊಂಡದ ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಾನಿದಿ ವ್ಲಾಗ್ಸ್. ನನ್ನ ಹೆಸರು ಮಿಥುನ್ ಜಾನಿದಿ. ನೀವು ಹಿಂದೆ ನೋಡ್ತಿದ್ದೀರಿ, ನಾವು ಈಗ ಧರ್ಮಸ್ಥಳದ ಮಂಜೂಷ ವಸ್ತು ಸಂಗ್ರಹಾಲಯ ಇಲ್ಲಿಗೆ ರೀಚ್ ಆಗಿದ್ದೀವಿ. ಇಲ್ಲಿ ಹೊರಗಡೆ ಇಟ್ಟಂತ ಕಾಣಿಸಿರ್ಬೋದು ರೋಡ್ ಆಗಿದೆ, ಮತ್ತೆ ಹಿಂದಿನ ಕಾಲದ್ದು ಡಾಮರ್ ಹಾಕುವಂತ ಯಂತ್ರ ಎಲ್ಲ ಕಾಣಿಸ್ತಿದೆ ನಿಮಗೆ. ಅಯ್ಯ ತಗೊಂಡದ ಇದರ ಇಂಜಿನ್ ಉಂಟು. ಕಾಣಿಸಿದೆ ನಿಮಗೆ ಟ್ರೈನ್, ರೈಲ್ವೆ ಇಂಜಿನ್ ನೋಡ್ತಿರ್ಬೋದು. ನೇತ್ರಾವತಿ ಅಂತ ಬರೆದಿರೋ ಒಂದು ರೈಲ್ವೆ ಇಂಜಿನ್ ಇಟ್ಟಿದ್ದಾರೆ. ಇದು ಧರ್ಮಸ್ಥಳದ ಮಂಜೂಷ ವಸ್ತು ಸಂಗ್ರಹಾಲಯಕ್ಕೆ ಭಾರತ ಸರ್ಕಾರದ ಸೌತ್ ಈಸ್ಟರ್ನ್ ರೈಲ್ವೆ ಅವರು ಕೊಡುಗೆಯಾಗಿ ಕೊಟ್ಟಿರುವಂತದ್ದು. ಇದು 1925ರ ರೈಲ್ವೆ ಇಂಜಿನ್. ಇಲ್ಲಿ ಮುಂದ್ಗಡೆ ನೋಡ್ತಿರ್ಬೋದು ಎಲ್ಲ ಇಂಜಿನ್ ಕಾಣಿಸ್ತಾ ಇದೆ. ಹಿಂದ್ಗಡೆ ಅದರ ಬೋಗಿ ಇದೆ. ಇಲ್ಲಿ ಆಪರೇಟಿಂಗ್ ಮಾಡುವಂತಹ ಪ್ಲೇಸ್ ಇದು, ರೈಲ್ ಅನ್ನು ಆಪರೇಟ್ ಮಾಡುವಂತ ಪ್ಲೇಸ್ ಇದು. ಏನು ಕಾಣಿಸ್ತಾ ಇಲ್ಲ, ಅಂದ್ರೆ ಸುಮಾರು ವರ್ಷಗಳಾಗಿದೆ ಇಟ್ಟುಕೊಂಡಿದ್ದನ್ನು. ಟೆಂಡರ್ ಎಂದು ಕರೆಯಲಾಗುವ ಹಿಂಭಾಗದಲ್ಲಿ, ಅಂದ್ರೆ ಈ ಇಂಜಿನ್ ಹಿಂಭಾಗದಲ್ಲಿ ನೀರು ಮತ್ತು ಕಲ್ಲಿದ್ದಲು ತುಂಬಾ ವಿಭಾಗವಿದೆ. ಅದು ಸಾಧಾರಣ 12 ಟನ್ಗಳಷ್ಟು ತೂಕವಿದೆ. ಬಾಯ್ಲರ್ ಎಂದು ಕರೆಯಲಾಗುವ ಮುಂಭಾಗದಲ್ಲಿ ನೀರು ಮತ್ತು ಉಗಿ ವಿಭಾಗ, ಅಂದ್ರೆ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇದು ಬಾಯ್ಲರ್. ಇಲ್ಲಿ ಸಾಧಾರಣ ಒಂದು 42 ಟನ್ ಅಷ್ಟು ನ್ಯಾರೋ ಗೇಜ್ ಇಂಜಿನ್ ಭಾಗದ ಭಾರ 42 ಟನ್ಗಳಷ್ಟು ಇದೆ. ಟೆಂಡರ್ ಮತ್ತು ಬಾಯ್ಲರ್ ಇವೆರಡರ ಒಟ್ಟು ಭಾರ 54 ಟನ್ಗಳು. ಹಿಂದಿನ ಭಾಗ ಮತ್ತು ಮುಂದಿನ ಭಾಗ ಒಟ್ಟು 54 ಟನ್ಗಳಷ್ಟು ತೂಕ ಇದೆ. ಇದರ ಉದ್ದ 48 ಅಡಿಗಳು, ಅಗಲ 7.5 ಅಡಿ, ಎತ್ತರ 10 ಅಡಿ ಇದೆ. ರೈಲ್ವೆ ಇಂಜಿನ್ ನೋಡುವ ಪರಿಸ್ಥಿತಿ ನೋಡಿದ್ರೆ ರಸ್ಟ್ ಎಲ್ಲ ಹಿಡಿದಿದೆ ಅಲ್ಲಿ. ನಂಗೆ ಯಾಕೋ ಡೌಟ್ ಅನಿಸಿದೆ ಓಡಿಸುವುದು, ಯಾಕೆಂದ್ರೆ ಅಲ್ಲಿ ಬರ್ದಿದ್ದಾರೆ ಅವರು ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಅಂತ, ಆದ್ರೆ ಗೊತ್ತಿಲ್ಲ. ಮೋಸ್ಟ್ಲಿ ಇಂಜಿನಿಯರ್ಸ್ನವರು ಇದರ ಮೇಲೆ ವರ್ಕ್ ಎಲ್ಲ ಮಾಡಿದ ನಂತರ, ಸುಮಾರು ಅದರ ಮೇಲೆ ಶ್ರಮಪಟ್ಟು ಅದರ ಕೆಲಸ ಎಲ್ಲ ಮಾಡಿದ ನಂತರ ಇಂಜಿನಿಯರ್ ಓಡಿಸಬಹುದು. ಅಲ್ಲಿ ಹಿಂದಿನ ಭಾಗ ಹತ್ರ ಹೋಗ್ತಿದ್ದೇವೆ ಈಗ. ಈ ಕಂಪಾರ್ಟ್ಮೆಂಟ್ ಜನಗಳಿಗೆ, ಅಂದ್ರೆ ಪ್ರಯಾಣಿಕರು ಅವರಿಗೆ ಕೂತ್ಕೊಳ್ಳುವಂತ ಆಸನ ವ್ಯವಸ್ಥೆ ಇರುವಂತ ಒಂದು ಚಿಕ್ಕ ಕಂಪಾರ್ಟ್ಮೆಂಟ್ ಇದು ನೋಡ್ತಾ ಇದ್ದೀರಿ. ಇದು ಸಾಧಾರಣ 1925ರಿಂದ 1988 ಏಪ್ರಿಲ್ ತಿಂಗಳವರೆಗೆ ಚಾಲ್ತಿಯಲ್ಲಿತ್ತು. ಅಂದ್ರೆ ಕೆಲಸ ಹೋಗ್ತಾ ಬರ್ತಾ ಎಲ್ಲ ಕೆಲಸ ಮಾಡ್ತಾ ಇತ್ತು. ಅಲ್ಲಿದ ನಂತರ ರೆಸ್ಟ್ ಕೊಟ್ಟಿದ್ದಾರೆ. ನಂತರ ಇಲ್ಲಿಗೆ ಬಂದು ಇವರು ಧರ್ಮಸ್ಥಳದ ಮಂಜೂಷ ವಸ್ತು ಸಂಗ್ರಹಾಲಯಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಸೊ ಈಗ ಎಷ್ಟೋ ಜನರಿಗೆ ಒಂದು ರೈಲನ್ನು ನೋಡುವಂತಹ ಅನುಭವ ಇಲ್ಲಿ ಸಿಕ್ಕಿದೆ. ಎಷ್ಟೋ ಜನ ಬಂದು ನೋಡ್ತಾ ಇದ್ದಾರೆ. ಈ ಟೈಮಲ್ಲಿ ಚೂರು ಜನ ಕಡಿಮೆ ಇದ್ದಾರೆ, ಯಾಕಂದ್ರೆ ಕೊರೋನಾ ಸಮಯದಲ್ಲಿ ಜನ ಕಡಿಮೆ ಇದ್ದಾರೆ. ಹಾಗಿರುವಾಗ ಇಲ್ಲದಿದ್ರೆ ಬಹಳ ರಜೆ ಟೈಮಲ್ಲಿ ಬಹಳ ಜನ ಬರ್ತಾ ಇರುವಂತಹದ್ದು ಜಾಗ ಇದು.